ಹರ್ಷದ ಹೊನಲು ಹರಿದಿದೆ ದೇವ ನಮ್ಮಯ ಹೃದಯದಲ್ಲಿ. ಸೇರಿವೆಂದು ಪೂಜಿಸಲೆಂದು ಕೃತಜ್ಞತೆಯಿಂದಲೀ ಸಾಗಿದೆ ದೇವ ಸನ್ನಿಧಿ ತೊರೆದು ಪಾಪವಗೈಯುತ್ತಲೀ. ಬಂದೆವು ದೇವ ಸನಿಯಕ್ಕೆ ನಿಮ್ಮ ಕ್ಷಮೆಯನ್ನು ಬೇಡುತ್ತಲೀ, ಕ್ಷಮೆಯನ್ನು ಬೇಡುತ್ತಲೀ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿಯ ಈ ಬಲಿಪೀಠದರಿಗೆ ಪ್ರೀತಿ ಮತ್ತು ಅದೇ ತ್ಯಾಗದ ಭಾವನೆಯಿಂದ ನಾವು ಬಂದಿದ್ದೇವೆ. ಇಂದಿನ ಶುಭ ಸಂದೇಶದಲ್ಲಂತೆ ವಾಚನದಲ್ಲಿ ನಾವು ಯಾವಾಗ ದೇವರಿಗೆ ಅಭಿಮುಖವಾಗಿ ನಡೆಯುತ್ತೇವೆ, ದೇವರ ಕೃಪಾವರವು ನಮ್ಮ ಮೇಲೆ ಇರುತ್ತದೆ. ನಮ್ಮಲ್ಲಿ ಎಷ್ಟೋ ನ್ಯೂನ್ಯತೆ ಇದ್ದರೂ ದೇವರು ನಮ್ಮನ್ನು ಕ್ಷಮಿಸುತ್ತಾರೆ, ಪ್ರೀತಿಸುತ್ತಾರೆಂಬ ವಾಗ್ದಾನ ಇಂದಿನ ವಾಚನಗಳಿಂದ ನಮಗೆ ಸಿಗುತ್ತದೆ. ಈ ಬಲಿಪೂಜೆ ನಾವು ಅರ್ಪಿಸುವಾಗ ಪ್ರತ್ಯೇಕವಾಗಿ ಆ ದೇವರಲ್ಲಿ ನಮ್ಮ ಸಂಪೂರ್ಣ ಪ್ರೀತಿ ಹಾಗೂ ನಮ್ಮ ಕೃತಜ್ಞತೆಯನ್ನು ಇರಿಸಲು ನಾವು ಈ ಬಲಿಪೂಜೆಯಿಂದ ಬೇಡಿಕೊಳ್ಳೋಣ. ಬಲಿಪೂಜೆಯನ್ನು ಅರ್ಪಿಸಲು ನಮ್ಮನ್ನು ನಾವು ಸಿದ್ಧಗೊಳಿಸುತ್ತಾ ಒಟ್ಟಾಗಿ ಹೇಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ. ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭು ದಯಾ ತೋರಿರಿ, ಪ್ರಭು ದಯಾ ತೋರಿರಿ, ಕ್ರಿಸ್ತರೇ ದಯಾ ತೋರಿರಿ, ಕ್ರಿಸ್ತರೇ ದಯಾ ತೋರಿರಿ, ಪ್ರಭು ದಯಾ ತೋರಿರಿ, ಪ್ರಭು ದಯಾ ತೋರಿರಿ. ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನಿಮ್ಮ ಅಪರಿಮಿತ ಕರುಣೆಯಿಂದ ನಿಮ್ಮನ್ನು ಬೇಡುವ ಭಕ್ತರ ಪುಣ್ಯ ಫಲಗಳನ್ನು ಆಕಾಂಕ್ಷೆಗಳನ್ನು ಮೀರುತ್ತೀರಿ. ನಮ್ಮ ಮನಸಾಕ್ಷಿ ಕ್ಷಮಿಸಲು, ಅಂಜುವುದನ್ನು ಕ್ಷಮಿಸಲು, ನಮ್ಮ ಪ್ರಾರ್ಥನೆ ಕೇಳಲು, ಹಿಂಜರಿಯುವುದನ್ನು ಕೊಡಲು ನಿಮ್ಮ ದಯೆಯನ್ನು ನಮ್ಮ ಮೇಲೆ ಸುರಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಗೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರವಾದಿ ಯೋನನ ಗ್ರಂಥದಿಂದ ವಾಚನ. ಯೋನನಿಗೆ ಸ್ವಾಮಿಯ ವಾಣಿ ಪುನಃ ಕೇಳಿಸಿತು. ಎದ್ದು ಮಹಾನಗರವಾದ ನಿನೆವೆಗೆ ಹೋಗು. ನಾನು ನಿನಗೆ ತಿಳಿಸಿದ ಸಂದೇಶವನ್ನು ಅಲ್ಲಿಯ ನಿವಾಸಿಗಳಿಗೆ ಸಾರು ಎಂದಿತು.
ಸ್ವಾಮಿಯ ಆಜ್ಞಾನುಸಾರ ಯೋನನು ನಿನೆವೆಗೆ ಹೋದನು. ಅದೊಂದು ವಿಸ್ತಾರವಾದ ನಗರ. ಅದನ್ನು ಹಾದು ಹೋಗಲು 3 ದಿನಗಳು ಹಿಡಿಯುತ್ತಿತ್ತು. ನಗರವನ್ನು ಪ್ರವೇಶಿಸಿ 1 ದಿನದ ಪ್ರಯಾಣ ಮಾಡಿದ ನಂತರ ಯೋನನು ಸ್ವಾಮಿಯ ಸಂದೇಶವನ್ನು ಸಾರುತ್ತಾ, ಜನರೇ ಕೇಳಿ, ನಿಮ್ಮ ನಗರ 40 ದಿನಗಳಲ್ಲಿ ನಾಶವಾಗುವುದು ಎಂದನು. ಆ ನಗರದ ನಿವಾಸಿಗಳು ದೇವರ ಸಂದೇಶವನ್ನು ನಂಬಿದರು. ಪ್ರತಿಯೊಬ್ಬನು ಉಪವಾಸ ಕೈಗೊಳ್ಳಬೇಕೆಂದು ನಿರ್ಧರಿಸಿದರು. ಹಿರಿಯರು ಮೊದಲುಗೊಂಡು ಕಿರಿಯರವರೆಗೆ ಎಲ್ಲರೂ ಮನಪರಿವರ್ತನೆಯ ಚಿಹ್ನೆಯಾಗಿ ಗೋಣಿತಟ್ಟನ್ನು ಉಟ್ಟುಕೊಂಡರು. ಈ ಸಂಗತಿ ನಿನೆವೆಯ ಅರಸನ ಕಿವಿಗೆ ಬಿದ್ದಿತು. ಅವನು ಸಿಂಹಾಸನದಿಂದ ಇಳಿದು ತನ್ನ ರಾಜವಸ್ತ್ರವನ್ನು ತೆಗೆದುಬಿಟ್ಟು ಗೋಣಿತಟ್ಟನ್ನು ಉಟ್ಟುಕೊಂಡು ಬೂದಿಯಲ್ಲಿ ಕುಳಿತುಕೊಂಡನು. ಕೂಡಲೇ ತನ್ನ ಪ್ರಜೆಗಳಿಗೆ ಈ ರಜಾಜ್ಞೆಯನ್ನು ನಿನೆವೆಯಲ್ಲಿ ಹೊರಡಿಸಿದನು. ಅರಸನ ಹಾಗೂ ಆತನ ಆಪ್ತ ಪ್ರಮುಖರ ಆಜ್ಞೆಯಿದು: ಜನರಾಗಲಿ, ದನಕರುಗಳಾಗಲಿ, ಕುರಿಮೇಕೆಗಳಾಗಲಿ ಯಾರು ಏನನ್ನೂ ತಿನ್ನಬಾರದು, ಕುಡಿಯಲೂ ಬಾರದು. ಎಲ್ಲ ಜನರು ಗೋಣಿತಟ್ಟವನ್ನು ಉಟ್ಟುಕೊಳ್ಳಬೇಕು, ಪ್ರಾಣುಗಳಿಗೂ ಹೊದಿಸಬೇಕು, ದೇವರನ್ನು ಶ್ರದ್ಧೆಯಿಂದ ಪ್ರಾರ್ಥಿಸಬೇಕು. ಎಲ್ಲರೂ ದೌರ್ಜನ್ಯವನ್ನು ತ್ಯಜಿಸಿ ಹಿಂಸಾಚಾರವನ್ನು ಕೈಬಿಡಬೇಕು. ಹೀಗೆ ಮಾಡಿದ್ದೇ ಆದರೆ ದೇವರು ಒಂದು ವೇಳೆ ತಮ್ಮ ಮನಸ್ಸನ್ನು ಬದಲಾಯಿಸಿ ತಮ್ಮ ಉಗ್ರ ಕೋಪವನ್ನು ತಡೆದಾರು ನಾವು ನಾಶವಾಗದೆ ಉಳಿದೆವು. ಆ ಜನರು ಮಾಡಿದುದೆಲ್ಲವನ್ನು ದೇವರು ಗಮನಿಸಿದರು. ತಮ್ಮ ದುರ್ನಡತೆಯನ್ನು ಜನರು ಕೈಬಿಟ್ಟಿದ್ದನ್ನು ಕಂಡು ಮನಮರಗಿ ಅವರಿಗೆ ವಿಧಿಸಬೇಕೆಂದ ಶಿಕ್ಷೆಯನ್ನು ತಡೆಹಿಡಿದರು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪಾಪಗಳ ನೀ ಪಟ್ಟಿ ಮಾಡಿದೆಯಾದರೆ ಪ್ರಭು, ನಿನ್ನ ಮುಂದೆ ಯಾರು ತಾನೇ ನಿಲ್ಲಬಲ್ಲರು ವಿಭು? ಪಾಪಗಳ ನೀ ಪಟ್ಟಿ ಮಾಡಿದೆಯಾದರೆ ಪ್ರಭು, ನಿನ್ನ ಮುಂದೆ ಯಾರು ತಾನೇ ನಿಲ್ಲಬಲ್ಲರು ವಿಭು? ಅಂತರಾಳದಿಂದ ಪ್ರಭು ಮೊರೆಯಿಡುತ್ತಿರುವೆ ನಿನಗೆ, ಆಲಿಸು ಕಿವಿಗೊಡು ಪ್ರಭು ನನ್ನರ್ಥ ವಿಜ್ಞಾಪನೆಗೆ. ಪಾಪಗಳ ನೀ ಪಟ್ಟಿ ಮಾಡಿದೆಯಾದರೆ ಪ್ರಭು, ನಿನ್ನ ಮುಂದೆ ಯಾರು ತಾನೇ ನಿಲ್ಲಬಲ್ಲರು ವಿಭು? ಪಾಪಗಳ ನೀ ಪಟ್ಟಿ ಮಾಡಿದೆಯಾದರೆ ಪ್ರಭು, ನಿಮ್ಮ ಮುಂದೆ ಯಾರು ತಾನೇ ನಿಲ್ಲಬಲ್ಲರು ವಿಭು? ಪಾಪವನ್ನು ಕ್ಷಮಿಸುವವನು ನೀನು, ಎಂತಲೇ ಭಯಭಕ್ತಿಗೆ ಪಾತ್ರನು. ಪಾಪಗಳ ನೀ ಪಟ್ಟಿ ಮಾಡಿದೆಯಾದರೆ ಪ್ರಭು, ನಿನ್ನ ಮುಂದೆ ಯಾರು ತಾನೇ ನಿಲ್ಲಬಲ್ಲರು ವಿಭು? ಆತನಲ್ಲಿದೆ ಕರುಣೆ, ಪೂರ್ಣ ವಿಮೋಚನೆ, ಇಸ್ರಾಯೇಲನ್ನು ಉದ್ಧರಿಸುವ ನಾಥ, ಅದು ಗೈದ ಸಕಲ ದೋಷಗಳಿಂದ. ಪಾಪಗಳ ನೀ ಪಟ್ಟಿ ಮಾಡಿದೆಯಾದರೆ ಪ್ರಭು, ನಿನ್ನ ಮುಂದೆ ಯಾರು ತಾನೇ ನಿಲ್ಲಬಲ್ಲರು? ಘೋಷಣೆ. Alleluia, 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 Alleluia. ನಿನ್ನ ನಿಯಮಗಳ ಪಥವನ್ನು ನನಗೆ ತಿಳಿಯಪಡಿಸಯ್ಯ. ನಿನ್ನ ಅದ್ಭುತ ಕಾರ್ಯಗಳನ್ನು ನಾನು ಧ್ಯಾನಿಸುವೆನಯ್ಯ. Alleluia, 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 Alleluia. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಯೇಸು ಸ್ವಾಮಿ ತಮ್ಮ ಶಿಷ್ಯರೊಡನೆ ಪ್ರಯಾಣ ಮುಂದುವರೆಸಿ ಒಂದು ಹಳ್ಳಿಗೆ ಬಂದರು. ಅಲ್ಲಿ ಮಾರ್ತಾಳೆಂಬ ಮಹಿಳೆ
ಅವರನ್ನು ತನ್ನ ಮನೆಗೆ ಆಮಂತ್ರಿಸಿದಳು. ಆಕೆಗೆ ಮರಿಯಳೆಂಬ ಸೋದರಿ ಇದ್ದಳು. ಈಕೆ ಪ್ರಭುವಿನ ಪಾದದ ಬಳಿ ಕುಳಿತುಕೊಂಡು ಅವರ ಬೋಧನೆಯನ್ನು ಆಲಿಸುತ್ತಿದ್ದಳು. ಮಾರ್ತಾಳಾದರೋ ಅತಿಥಿ ಸತ್ಕಾರದ ಗಡಿಬಿಡಿಯಲ್ಲಿ ಇದ್ದಳು. ಅವಳು ಬಂದು, ಪ್ರಭು, ನನ್ನ ಸೋದರಿ ಈ ಕೆಲಸವನ್ನೆಲ್ಲ ನನ್ನೊಬ್ಬಳಿಗೆ ಬಿಟ್ಟಿದ್ದಾಳೆ. ನೀವಿದನ್ನು ಗಮನಿಸಬಾರದೆ? ನನಗೆ ಸಹಾಯ ಮಾಡುವಂತೆ ಅವಳಿಗೆ ಹೇಳಿ ಎಂದಳು. ಯೇಸು ಆಕೆಗೆ ಪ್ರತ್ಯುತ್ತರವಾಗಿ, ಮಾರ್ತಾ ಮಾರ್ತಾ, ನೀನು ಅನಾವಶ್ಯ ಚಿಂತೆ ಪೇಚಾಟಗಳಿಗೆ ಒಳಗಾಗಿರುವೆ. ಆದರೆ ಅಗತ್ಯವಾದದ್ದು ಒಂದೇ. ಮರಿಯಳು ಉತ್ತಮವಾದುದನ್ನೇ ಆರಿಸಿಕೊಂಡಿದ್ದಾಳೆ, ಅದನ್ನು ಆಕೆಯಿಂದ ಕಸಿದುಕೊಳ್ಳಲಾಗದು ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಿಯ ಸಹೋದರ ಸಹೋದರಿಯರೇ, ನಿನ್ನೆಯ ದಿನ ಹಾಗೂ ಇವತ್ತು ಪ್ರವಾದಿ ಯೋನನ ಗ್ರಂಥದಿಂದ ವಾಚನವನ್ನು ಆಲಿಸುತ್ತೇವೆ. ಇಂದಿನ ಈ ವಾಚನದಲ್ಲಿ ಒಂದು ಸ್ವಾರಸ್ಯಕರವಾದ ವಿವರಣೆ ಇದೆ. ನಿನಿವೆ ನಗರದ ಬಗ್ಗೆ, ಅದರ ವಿಸ್ತಾರದ ಬಗ್ಗೆ ಈ ವಾಚನದಲ್ಲಿ ಹೇಳಲಾಗಿದೆ. ಅದೊಂದು ವಿಸ್ತಾರವಾದ ನಗರ. ಅದನ್ನು ಹಾದು ಹೋಗಲು 3 ದಿನಗಳು ಹಿಡಿಯುತ್ತಿತ್ತು. 3 days journey to cover entire the city of Nineveh. ಈಗ ಇಷ್ಟು ವಿಸ್ತಾರವಾದ ನಗರಕ್ಕೆ ಪಶ್ಚಾತ್ತಾಪದ ಸಂದೇಶವನ್ನು ಬೋಧಿಸಲು ಯೋನ ಪ್ರವಾದಿಯನ್ನು ಕಳುಹಿಸಲಾಗಿತ್ತು. ಯಾಕಂದರೆ ಅಲ್ಲಿಯ ಜನರು ಅಷ್ಟೊಂದು ಪಾಪಿಷ್ಠರಾಗಿದ್ದರು. ದೇವರು ಅವರನ್ನು ಸರ್ವನಾಶ ಮಾಡಲು ಯೋಚಿಸಿದ್ದರು. ಆದರೆ ಆ ರೀತಿ ಅವರನ್ನು ನಾಶ ಮಾಡುವ ಮೊದಲು ಅವರಿಗೆ ಇನ್ನೊಂದು ಅವಕಾಶವನ್ನು ಕೊಡುವಂಥ ಉದಾರತೆಯನ್ನು ದೇವರು ತೋರಿದರು. ಅದಕ್ಕಾಗಿ ಯೋನ ಪ್ರವಾದಿಗೆ, ನೀನು ಅಲ್ಲಿಗೆ ಹೋಗಿ ಅವರ ತಪ್ಪನ್ನು ತಿದ್ದಲು ಅವರಿಗೆ ಬೋಧನೆಯನ್ನು ಮಾಡು ಎಂದು ಯೋನ ಪ್ರವಾದಿಯನ್ನು ಕೇಳಿದ್ದರು. ಮೊದಲಿಗೆ ಯೋನ ಪ್ರವಾದಿ ಒಪ್ಪಿಕೊಳ್ಳಲಿಲ್ಲ. ಅದನ್ನು ನಾವು ನಿನ್ನೆಯ ವಾಚನದಲ್ಲಿ ಕೇಳಿದೆವು. ಈಗ ಯೋನ ಪ್ರವಾದಿ ಈ ನಗರಕ್ಕೆ ಆ ಸಂದೇಶವನ್ನು ಸಾರಲು ಬಂದಿದ್ದಾನೆ. ಇಲ್ಲಿರುವ ಈ ವಿವರದ ಪ್ರಕಾರ ಅದೊಂದು ವಿಸ್ತಾರವಾದ ನಗರ. ಹಾದು ಹೋಗಲು 3 ದಿನಗಳು ಹಿಡಿಯುತ್ತಿತ್ತು. ಈಗ ಏನಾಯಿತು? ನಂತರದ ವಾಕ್ಯ ಹೇಳುತ್ತೆ, ನಗರವನ್ನು ಪ್ರವೇಶಿಸಿ 1 ದಿನದ ಪ್ರಯಾಣ ಮಾಡಿದ ನಂತರ ಯೋನನು ಸ್ವಾಮಿಯ ಸಂದೇಶವನ್ನು ಸಾರಿದನು. 3 ದಿನಗಳು ಬೇಕು, ಆದರೆ 1 ದಿನದ ಪ್ರಯಾಣವನ್ನು ಮಾಡಿ ಆತ ಸಂದೇಶವನ್ನು ಸಾರಿದ್ದು ಮಾತ್ರ. ಈಗ ಪರಿಣಾಮ ಏನಾಯಿತು? ಆ ನಗರದ ನಿವಾಸಿಗಳು ಜನರ ದೇವರ ಸಂದೇಶವನ್ನು ನಂಬಿದರು. ಪ್ರತಿಯೊಬ್ಬನೂ ಉಪವಾಸ ಕೈಗೊಳ್ಳಬೇಕೆಂದು ನಿರ್ಧರಿಸಿದನು. ಹಿರಿಯರಿಂದ ಮೊದಲುಗೊಂಡು ಕಿರಿಯರವರೆಗೆ ಎಲ್ಲರೂ ಮನಪರಿವರ್ತನೆಯ ಚಿಹ್ನೆಯಾಗಿ ಗೋಣಿತಟ್ಟನ್ನು ಹುಟ್ಟಿಕೊಂಡರು. ಮಾತ್ರವಲ್ಲ, ಈ ಸುದ್ದಿ ನಿನಿವೆಯ ಅರಸನ ಕಿವಿಗೂ ಕೂಡ ಬಿದ್ದಿತು. ಆತನು ಕೂಡ ಸಿಂಹಾಸನದಿಂದ ಇಳಿದು ರಾಜವಸ್ತ್ರವನ್ನು ತೆಗೆದುಬಿಟ್ಟು ಗೋಣಿತಟ್ಟನ್ನು ಉಟ್ಟುಕೊಂಡು ಬೂದಿಯಲ್ಲಿ ಕುಳಿತುಕೊಂಡನು. ಈ ವಾಚನದ ಕೊನೆಗೆ ಹೀಗೆ ಹೇಳಲಾಗಿದೆ, ಜನರು ಮಾಡಿದ್ದೆಲ್ಲವನ್ನ ದೇವರು ಗಮನಿಸಿದರು.
ತಮ್ಮ ದುರ್ನಡತೆಯನ್ನು ಜನರು ಕೈಬಿಟ್ಟದ್ದನ್ನು ಕಂಡು ಮನಮರುಗಿ ಅವರಿಗೆ ವಿಧಿಸಬೇಕೆಂದಿದ್ದ ಶಿಕ್ಷೆಯನ್ನು ತಡೆ ಹಿಡಿದರು. ಎಷ್ಟು ದಿನದ ಪ್ರಯಾಣ? 1 ದಿನದ ಪ್ರಯಾಣ. ಎಷ್ಟು ದಿನ ಬೇಕಾಗಿತ್ತು? 3 ದಿನ ಬೇಕಾಗಿತ್ತು. 1 ದಿನದ ಪ್ರಯಾಣ ಹಾಗೂ ಬೋಧನೆಯಿಂದ 3 ದಿನಗಳವರೆಗೆ ಪ್ರಯಾಣ ಮಾಡಿ ಬೋಧಿಸಬೇಕಾಗಿದ್ದ ಸಂದೇಶವ ಅಷ್ಟೊಂದು ವಿಸ್ತಾರವಾದ ನಗರದ ಜನ ಮನಪರಿವರ್ತನೆಗೊಂಡು ದೇವರು ಕೂಡ ಅವರ ಮೇಲೆ ಕಳುಹಿಸಬೇಕಾಗಿದ್ದಂತಹ ಆ ಒಂದು ಶಿಕ್ಷೆಯನ್ನು ತಡೆ ಹಿಡಿಯುವಂತಾಯಿತು. 1 ದಿನದ ಪ್ರಯಾಣ ಹಾಗೂ ಬೋಧನೆಯ ಪರಿಣಾಮ. ಇದು ಹೇಗೆ ಸಾಧ್ಯವಾಯಿತು? ಆಗಿನ ಕಾಲದಲ್ಲಿ ಈಗ ಇರುವಂತೆ ವಾಟ್ಸಪ್ ಇರಲಿಲ್ಲ, ಫೇಸ್ಬುಕ್ ಇರಲಿಲ್ಲ, ಟ್ವಿಟ್ಟರ್ ಇರಲಿಲ್ಲ, ಲೌಡ್ ಸ್ಪೀಕರ್ಸ್ ಇರಲಿಲ್ಲ. ಹಾಗಾದರೆ ಅದು ಹೇಗೆ ಸಾಧ್ಯವಾಯಿತು? ಯಾವನು ಮೊದಲು ಆ ಸಂದೇಶವನ್ನು ಕೇಳಿದನೋ ಆ ಸಂದೇಶ ಅವನಿಗೆ ಅದು ಬಹಳ ಉತ್ತಮವಾದ ಸಂದೇಶ, ಅಗತ್ಯವಾದ ಸಂದೇಶ ಎಂದು ಮನವರಿಕೆಯಾಯಿತು. ಅವನು ಅಥವಾ ಅವಳು ಆ ರೀತಿ ಮನವರಿಕೆ ಮಾಡಿಕೊಂಡದ್ದರಿಂದ ಮಾತ್ರ ಆ ಸಂದೇಶವನ್ನು ಆತ ಅಥವಾ ಆಕೆ ಇನ್ನೊಂದು ವ್ಯಕ್ತಿಗೆ ಅದನ್ನು ಪ್ರಸಾರಿಸಿದರು. ಈ ಪ್ರಸಾರದ ಪರಿಣಾಮವಾಗಿ ಒಬ್ಬನಿಂದ ಇನ್ನೊಬ್ಬನಿಗೆ, ಇನ್ನೊಬ್ಬಳಿಂದ ಮತ್ತೊಬ್ಬಳಿಗೆ ಅದು ಹಂಚುತ್ತಾ ಹೋಯಿತು. ಹೀಗೆ ರಾಜನನ್ನು ಕೂಡ ಮುಟ್ಟುವಂತಾಯಿತು. ಹೀಗೆ ಇಡೀ ನಗರವನ್ನು ಅದು ತಲುಪಿ ಅವರು ಮನಪರಿವರ್ತನೆಯನ್ನು ಹೊಂದಿದರು. ಪ್ರಿಯ ಸಹೋದರ ಸಹೋದರಿಯರೇ, ಶುಭ ಸುದ್ದಿಯನ್ನು ಈ ರೀತಿ ಹಂಚಿದಾಗ ಪರಿಣಾಮ ಏನಾಗುತ್ತದೆ ಎಂದು ಈ ವಾಚನದಲ್ಲಿ ನಮಗೆ ಸ್ಪಷ್ಟವಾಗುತ್ತದೆ. ಒಂದು ಗಾದೆ ಹೀಗಿದೆ, ಏನೆಂದರೆ ಶುಭ ಸುದ್ದಿ ಮನೆಯಿಂದ ಹೊರಡಿ ಮೆಟ್ಟಿಲು ಇಳಿಯುವ ಸಮಯದಲ್ಲಿ ಕೆಟ್ಟ ಸುದ್ದಿಯು ಊರೆಲ್ಲ ಹರಡಿ ಆಗುತ್ತದೆ ಅಂತ. ಶುಭ ಸುದ್ದಿಯು ಮನೆಯಿಂದ ಹೊರಡಿ ಮೆಟ್ಟಿಲು ಇಳಿಯುವ ಸಂದರ್ಭದಲ್ಲಿ ಕೆಟ್ಟ ಸುದ್ದಿಯು ಊರೆಲ್ಲ ಹರಡಿ ಹಬ್ಬಿ ಹೋಗುತ್ತೆ ಅಂತ. ಅಂದರೆ ಪ್ರಿಯ ಸಹೋದರ ಸಹೋದರಿಯರೇ, ಕೆಟ್ಟ ಸುದ್ದಿಯು ಫೇಕ್ ನ್ಯೂಸ್ ಅಂತ ಏನು ನಾವು ಹೇಳುತ್ತೇವೆ, ಅದು ಅಷ್ಟು ವೇಗವಾಗಿ ಪ್ರಚಾರವನ್ನು ಮಾಡುತ್ತದೆ. ಆದರೆ ಇಂದು ನಮಗೆ ಈ ಸಂದೇಶ ಏನು ಹೇಳುತ್ತದೆ ಎಂದರೆ, ಶುಭ ಸುದ್ದಿಯನ್ನು, ಒಳ್ಳೆಯ ಸಂದೇಶವನ್ನು, ಸುವಾರ್ತೆಯನ್ನು ನಾವು ಬಹಳ ವೇಗವಾಗಿ ಪಸರಿಸಬೇಕಾಗಿದೆ. ಅಂಥ ಒಂದು ಜವಾಬ್ದಾರಿ ನಮಗಿದೆ. ಈ ರೀತಿ ನಾವು ಅದನ್ನು ಪ್ರಸಾರ ಮಾಡುವುದರ ಮೂಲಕ ಅದೆಷ್ಟೋ ಜನರಿಗೆ ಒಳಿತಾಗಬಹುದು. ಅದೆಷ್ಟೋ ಜನರ ಜೀವನ ವಿನಾಶದ ಹಾದಿಯಲ್ಲಿ ಇರುವಂಥದ್ದು ರಕ್ಷಣೆಯ ಹಾದಿಗೆ ಅವರು ಬರಲು, ರಕ್ಷಣೆಯನ್ನು ಹೊಂದಲು ಸಾಧ್ಯವಾಗುತ್ತದೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ಕೆಟ್ಟ ಸುದ್ದಿಯನ್ನು ಹರಡುವಂಥ ಪ್ರೇಷಿತರು ನಾವಾಗದೆ ಸುವಾರ್ತೆಯನ್ನು, ಶುಭ ಸಂದೇಶವನ್ನು, ಒಳ್ಳೆಯ ಸುದ್ದಿಯನ್ನು, ಅದು ಒಳ್ಳೆಯ ಸುದ್ದಿ ಎಂದರೆ ಅದು ಧಾರ್ಮಿಕ ಸುದ್ದಿ ಮಾತ್ರವಲ್ಲ, ಯೇಸುವಿನ ಸುದ್ದಿ ಮಾತ್ರವಲ್ಲ, ಇನ್ನೊಬ್ಬರ ಬಗ್ಗೆ ಒಳಿತನ್ನು ಮಾತನಾಡೋದು, ಇನ್ನೊಬ್ಬರಲ್ಲಿ ಒಳ್ಳೆಯದನ್ನು ಕಾಣುವಂಥದ್ದು, ಈ ರೀತಿಯ ಶುಭ ಸುದ್ದಿಯನ್ನು ಹರಡುವಂಥ ಪ್ರೇಷಿತರು ನಾವಾಗಲು ಬೇಕಾದಂಥ ವರವನ್ನು ಈ ಬಲಿಪೂಜೆ ವೇಳೆ ಬೇಡಿಕೊಳ್ಳೋಣ. ಆಮೆನ್. ವಸುಂಧರೆ ನೀಡಿದ ಫಲಗಳ ತಂದೆಯೇನು, ಹೃದಯದ ಮಿಡಿಯುವ ಗೀತೆಯ ಹಾಡುವೆನು.
ಸ್ವೀಕರಿಸು ದೇವಾ, ಸ್ವೀಕರಿಸು ದೇವಾ. ಬೆವರಿನ ಹನಿಗಳು ಮಣ್ಣಿನ ತೆರೆಯ ತಾಗಿ ಬೆಳೆಯಿತು ಸಸಿಯು ಗೋಧಿಯ ತೆನೆಯಾಗಿ. ಸ್ವೀಕರಿಸು ಎಂಬ ಶ್ರಮಗಳನ್ನು, ಅನುಗೊಳಿಸು ನಿನ್ನ ದೇಹವನು, ಸ್ವರ್ಗೀಯ ಮನ್ನವನು, ಸ್ವರ್ಗೀಯ ಮನ್ನವನು. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿಯಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಪವಿತ್ರ ಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಿಮ್ಮ ಆಜ್ಞಾನುಸಾರ ನೀವು ಸ್ಥಾಪಿಸಿದ ಬಲಿಗಳನ್ನು ಅಂಗೀಕರಿಸಿರಿ. ನಿಷ್ಠಾವಂತ ಸೇವೆಯಿಂದ ನಾವು ಆಚರಿಸುತ್ತಿರುವ ಈ ಪವಿತ್ರ ರಹಸ್ಯಗಳ ಮೂಲಕ ನಮ್ಮನ್ನು ರಕ್ಷಿಸಲು ನೀವು ಇಚ್ಛಿಸಿದ ಪಾವನ ಕಾರ್ಯವನ್ನು ನಮ್ಮಲ್ಲಿ ದಯೆಯಿಂದ ಪೂರ್ಣಗೊಳಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಏತಿದೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ಔದಾರ್ಯದಲ್ಲಿ ನೀವು ಮಾನವನನ್ನು ಸೃಷ್ಟಿಸಿದಿರಿ. ಅವನು ನ್ಯಾಯಯುತ ದಂಡನೆಗೆ ಗುರಿಯಾದಾಗ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ದಯೆಯಿಂದ ಅವನನ್ನು ರಕ್ಷಿಸಿದಿರಿ. ಅವರ ಮುಖಾಂತರ ದೂತರು ನಿಮ್ಮ ಮಹಿಮೆಯನ್ನು ಸ್ತುತಿಸುತ್ತಾರೆ, ಪ್ರಭುತ್ವ ದೂತರು ಆರಾಧಿಸುತ್ತಾರೆ, ಶಕ್ತ ದೂತರು ನಿಮ್ಮ ಸನ್ನಿಧಿಯಲ್ಲಿ ನಡುಗುತ್ತಾರೆ. ಸ್ವರ್ಗವು ಸ್ವರ್ಗೀಯ ಸದ್ಗುಣ ಗಣಗಳು, ಪುನೀತ ಸೆರಾಫಿಮ್ ಗಣಗಳು ಸಂತಸದಿಂದ ಒಂದುಗೂಡಿ ನಿಮ್ಮನ್ನು ಪೂಜಿಸುತ್ತವೆ. ನಮ್ಮ ಸ್ವರಗಳನ್ನು ಅವರ ಸ್ವರಗಳೊಂದಿಗೆ ಸೇರಿಸಿರಿ ಎಂದು ಪ್ರಾರ್ಥಿಸುತ್ತಾ ದೀನ ಸ್ತುತಿಯಿಂದ ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು ಪರಿಶುದ್ಧರು. ಇಹಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಿಂದ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ನಿಮಗೆ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು
ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದ್ದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆ ನೀಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಪಾಲ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವರ ಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫ್ ಅವರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ನಮಗೆಲ್ಲರಿಗೂ ಖಂಡಿತವಾಗಿಯೂ ಅರಿವಿದೆ ಇಸ್ರಾಯೇಲ್ನಲ್ಲಿ ಏನಾಗ್ತಾ ಇದೆ ಅಂತ. ಇಸ್ರಾಯೇಲ್ ಮತ್ತು ಪ್ಯಾಲೆಸ್ಟೀನ್ ಅಂತೆ ಹತ್ತಿರದ ಬೇರೆ ಭಯೋತ್ಪಾದಕರಿಂದ ಇಸ್ರಾಯೇಲ್ ಮೇಲೆ ದಾಳಿ ನಡೀತಾ ಇದೆ. ಶಾಂತಿಗಾಗಿ ನಾವು ಪ್ರಾರ್ಥಿಸೋಣ. ದೇವರ ಕರುಣೆ ಇವರೆಲ್ಲರ ಮೇಲೆ ಸ್ಥಾಪಿಸಿ ನೆಲೆಯೂರಲಿ. ಈ ಹುಚ್ಚುತನದಿಂದ ಹೊರಬಂದು ಪರಸ್ಪರರನ್ನು ಪ್ರೀತಿಸುವಂಥ ಹೃದಯ ಅವರಲ್ಲಿ ಸೃಷ್ಟಿಯಾಗಲಿ ಎಂದು ಯೇಸು ಸ್ವಾಮಿ ಕಲಿಸಿದ ಪ್ರಾರ್ಥನೆ ಮುಖಾಂತರ ಈಗ ಪಿತ ದೇವರಲ್ಲಿ ನಾವು ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ
ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಗೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. Mogala Jezu, tumbou povit sacramentant, खरोच हजार हसाईमून हांव पातयेतां. हांव सर्व वस्तूंपरास तुजो चड मोग करतां आनी तुका म्हज्या आत्म्यान घेवंक आशेतां. जेजू, ह्या घडये तुका हांवें पवित्र सक्रमेंतांत घेवंक असाध्य तरी आत्मीक रितीन म्हज्या काळजांत तूं ये. तूं म्हज्या काळजांत आसाय म्हूण पातयेवन हांव तुका वेंगून धरतां आनी हांव तुजे थंय संपूर्ण एकवटीत जातां. जेजू, तुजे तावन केदिकच हांवें वेगळो जावंक म्हाका सोडिनाका. आमेन. ಲೋಕದ ಮೇಲೆ ಪ್ರೀತಿಯ ತುಂಬಿ ಕಷ್ಟವನು ತಾಳಿ ಶೋಕವ ಹರಿಸಿ ಶಾಪವ ಕಳೆದರ್ ನಂಬಿರಿ ಪಾಪಿಗಳೇ. ಜೇನಿನ ರುಚಿಗಿಂತ ಯೇಸು ಸುನಾಮ ದಿವ್ಯ ಮಧುರವಾದೆ. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ನಾವು ಸ್ವೀಕರಿಸಿದ ಸಂಸ್ಕಾರದ ಮೂಲಕ ನಮ್ಮನ್ನು ಪೋಷಿಸಿ ಪುನಶ್ಚೇತನಗೊಳಿಸಿದ್ದೀರಿ. ಹೀಗೆ ಭುಜಿಸಿರುವ
ಈ ಆಹಾರದಂತೆ ನಾವು ಮಾರ್ಪಡುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಸರ್ವ ಸೃಷ್ಟಿಗಳೆಲ್ಲ ದೇವರ ಮಹಿಮೆ ಸಾರಿರಿ. ಸರ್ವ ಸೃಷ್ಟಿಗಳೆಲ್ಲ ದೇವರ ಮಹಿಮೆ ಸಾರಿರಿ. ಬೆಟ್ಟ ಗುಡ್ಡಗಳೆಲ್ಲ ದೇವರ ಮಹಿಮೆ ಸಾರಿರಿ. ಬೆಟ್ಟ ಗುಡ್ಡಗಳೆಲ್ಲ ದೇವರ ಮಹಿಮೆ ಸಾರಿರಿ. ಪ್ರಾಣಿ ಪಕ್ಷಿಗಳೆಲ್ಲ ದೇವರ ಮಹಿಮೆ ಸಾರಿರಿ. ಗಿಡ ಮರಗಳೆಲ್ಲ ದೇವರ ಮಹಿಮೆ ಸಾರಿರಿ. ಪುತ್ರರೊಳಗೂಡಿ ಅರಸೆ ಮನುತಾಯಿ. ಪರಿಶುದ್ಧ ಗುರುತಿನ ಮೂಲಕ ನಮ್ಮ ಬೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. कोविड आमचे रायिल्लें व्हड एक खर्ग. असल्या कराळ दिसांनी एक व्यक्ती उदेता. एका प्रवाद्या बरी तो सौम्याचें उतार उलयता. देवाचें उतार घरा घरांनी गाजोवंक सुरू जाता. तो व्यक्ती आसा मानेस्त प्रकाश डिसोजा. ताचे सवें केल्लें संदर्शन तशेंच अजापा विशीं सविस्तार माहित ह्या अंक्यांत आसा. वाचूंक तयार रावा. हर एक कुटुंबाक एक बाळूक जेजू हांव दी म्हणली आमची आशा.